ಬಂಟ್ವಾಳ ತಾಲೂಕಿನ ಮದಪದವ ಸಮೀಪದ ಅಜ್ಜಿಬೆಟ್ಟು ಗ್ರಾಮದ ಪಚ್ಚೇರು ಪಲ್ಕಿಯ ರಸ್ತೆ ಬದಿಯಲ್ಲಿ ಕಾಡುಕೋಣ ಪ್ರತ್ಯಕ್ಷಗೊಂಡಿದ್ದು ಸಾರ್ವಜನಿಕರಲ್ಲಿ ಭೀತಿ ಉಂಟಾಗಿದೆ. ಇಲ್ಲಿ ನಿರಂತರವಾಗಿ ಕಾಡುಕೋಣಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಎಲ್ಲೆಂದರಲ್ಲಿ ಜನತೆ ಭೀತಿಯಲ್ಲಿ ಜೀವಿಸುವಂತಾಗಿದೆ. ಪುಟ್ಟ ಮಕ್ಕಳು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಕಾಡುಕೋಣಗಳ ಭೀತಿಯಲ್ಲಿ ಅಡ್ಡಾಡುವಂತಾಗಿದೆ. ಕೃಷಿ ಜಮೀನಿನಲ್ಲಿ ಮಹಿಳೆಯರು, ವೃದ್ಧರು ಕೆಲಸ ಮಾಡ್ತಾ ಇರುವಾಗ ಕಾಡುಕೋಣಗಳು ದಾಳಿಯಿಟ್ಟರೆ ಅಪಾಯ ಖಂಡಿತ. ಹಾಡಹಗಲೇ ರಸ್ತೆಯಲ್ಲಿ ಸಾಮಾನ್ಯ ಜಾನುವಾರಿನಂತೆ ಕಾಡುಕೋಣಗಳು ಓಡಾಡುವಂತಾಗಿದೆ. ಹಾಡಹಗಲೇ ಕಾಡುಕೋಣ ರಸ್ತೆಯಲ್ಲಿ ಸುತ್ತಾಡುವುದು ನೋಡಿ ಇಲ್ಲಿನ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗುವ ಜೊತೆಗೆ ಏನೋ ಕೃಷಿ ಭೂಮಿಗೂ ಲಗ್ಗೆ ಇಟ್ಟು ಬೆಳೆಗಳನ್ನ ಹಾಳು ಮಾಡುತ್ತಾ ಅನ್ನುವಂತಹ ಭೀತಿ ಕೂಡ ವ್ಯಕ್ತವಾಗಿದೆ. ನಾಡಿನೆಲ್ಲೆಡೆ ಇದೀಗ ಚಿರತೆ ಸೇರಿದಂತೆ ಕಾಡು ಪ್ರಾಣಿಗಳು ನಗರಗಳಲ್ಲೂ ಕಂಡು ಬರ್ತಾ ಇರುವುದರ ಬಗ್ಗೆ ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗಿದೆ. ಅಜ್ಜಿಬೆಟ್ಟು ಪಚ್ಚೇರು ಪಲ್ಕೆ ರಸ್ತೆ ಪಕ್ಕದಲ್ಲಿ ಕಂಡು ಬರ್ತಾ ಇರುವ ಕಾಡುಕೋಣಗಳ ಬಗ್ಗೆಯೂ ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಲ್ಲದೆ ಅರಣ್ಯಾಧಿಕಾರಿಗಳಿಗೆ ದೂರು ನೀಡಲು ಮುಂದಾಗಿದ್ದಾರೆ.